ಮಧುಕರ್ ಸರ್, ಈಗಾಗಲೇ ತಾವು ಕೂಡ ಹೇಳಿದ್ರಿ, ಗೋಡೆ ಬರಹವನ್ನ ರಾತ್ರಿ ಹೊತ್ತಲ್ಲಿ ಮಾಡ್ತಾ ಇದ್ವಿ, ಪೊಲೀಸರು ಬರುವಂಥ ವೇಳೆಯಲ್ಲಿ ತಪ್ಪಿಸಿಕೊಂಡು ಹೇಗೋ ಓಡ್ತಾ ಇದ್ವಿ. ಇದಾದ ನಂತರ ಆ, ಪೊಲೀಸರಿಂದ ಬಂಧನ ಆಗುವಂಥದ್ದು ಅಥವಾ ಏನಾದರೂ ಮುಂದಿನ ದಿನಗಳಲ್ಲಿ ನಡೀತಾ ಯಾವ ರೀತಿಯಾಗಿ ಚಿತ್ರಹಿಂಸೆಗಳಿತ್ತು ಅಂತ ಹೇಳಿ ಈ ಕರಾವಳಿ ಭಾಗದಲ್ಲಿ ತಾವು ನೋಡಿರೋ ಪ್ರಕಾರ. ನಾನು ಪೂರ್ತಿ ಹ್ಮ್ ಎಮರ್ಜೆನ್ಸಿ ಮುಗಿಯುವ ತನಕ ಹ್ಮ್ ನಾನು ಬ್ಯಾಂಕ್ಗೆ ಹೋಗಿಲ್ಲ. ಹ್ಮ್ ಹ್ಮ್ ಪೂರ್ತಿ ಅಂಡರ್ಗ್ರೌಂಡ್. ಹ್ಮ್ ಹ್ಮ್ ಬ್ಯಾಂಕಿಗೆ ಹೋಗಿಲ್ಲ, ಬ್ಯಾಂಕಿಗೆ ಒಂದು ಸೂಚನೆ ಕೊಟ್ಟಿಲ್ಲ. ಹ್ಮ್ ಹಾಗೆ ನನ್ನ ಮೇಲೆ ಅವರಿಗೆ ಸಂಶಯ ಇತ್ತು. ಹ್ಮ್ ಆ ಸಂಶಯವನ್ನು ಇಟ್ಕೊಂಡು ನನ್ನ ಬೆನ್ನು ಹತ್ತಿದ್ರು. ಓಕೆ. ಹ್ಮ್ ಆದರೆ ನನಗೆ ಮಾರ್ಗದರ್ಶನ ಮಾಡುವವರೊಬ್ಬರಿದ್ದರು, ಹ್ಮ್ ಹಿರಿಯರು, ಹ್ಮ್ ದಾಮ ರವೀಂದ್ರರು. ಅವರು ನನಗೆ ಸಿಗ್ತಾ ಇರ್ತಿದ್ರು. ಅವರು ಏನು ಹೇಳ್ತಿದ್ರು ಅದನ್ನೆಲ್ಲ ಮಾಡ್ತಿದ್ದೆವು. ಹ್ಮ್ ಅದರಲ್ಲಿ ಒಂದು ಗೋಡೆ ಬರ. ಹ್ಮ್ ಅವರು ಒಂದು ಹೇಳಿದರು, ಎಲ್ಲ ಪೊಲೀಸ್ ಸ್ಟೇಷನಿಗೂ ಗಾಳೆ ಮುಟ್ಟಿರ್ಬೇಕು ಹೇಳಿ. ಹ್ಮ್ DC SP ಪೊಲೀಸ್ ಸ್ಟೇಷನ್ ಇದಾಗಲೇಬೇಕು ಹೇಳಿ. ಪ್ರಮುಖ ಕಾಂಗ್ರೆಸ್ಸಿನ ಲೀಡರ್ಗಳಿದ್ದಾರಲ್ಲ ಕೆಲವು, ಅವರ ಮನೆಗೆ. ಹ್ಮ್ ಅದರಲ್ಲಿ ನಾವು ಪ್ರತಿ ಸರ್ತಿ ಕಾಳೆಯನ್ನು ಅದರಲ್ಲಿ ಪ್ರಮುಖವಾದ ಬಂದರ್ ಪೊಲೀಸ್ ಸ್ಟೇಷನ್ ಹ್ಮ್ ಅಲ್ಲಿಗೆ ಗೋಡೆಗೆ ಹಚ್ಚಿ ಬರ್ತಿದ್ದೆವು. ಇವರು ಆಶ್ಚರ್ಯ, ಹೇಗೆ ಹಚ್ತಾರೆ ಹೇಳಿ. ಆದರೆ ಬೆನ್ನಿಗೆ ಹಚ್ಚಿಕೊಳ್ಳೋದು, ಪೇಸ್ಟ್ ಆದರೆ ಬೆನ್ನಿಗೆ ಹಚ್ಚೋದು, ಹೋಗಿ ಗೋಡೆಗೆ ಒರಗೋದು, ಅಂಟಿಸಿ ಬರೋದು. ಹ್ಮ್ ಹ್ಮ್ ಅವರಿಗೆ ಯಾರಂತಂತ ಹೋಗ್ತಾರೆ ಹೇಳಿ. ಬೆನ್ನು ಹತ್ತಿದ ಹಾಗೆ ಅವ್ರು ಮುಖ್ಯ ಹೋದದ್ದೇ ಕಾಳೆಯನ್ನು. ಹ್ಮ್ ಕಳೆಯ ಪ್ರಿಂಟ್ ಮಾಡೋದು, ಬರೆಯುವುದು, ಮತ್ತು ಸೈಕ್ಲೋಸ್ಟೈಲ್ ಉಂಟು ದೊಡ್ಡದಾಗ ಹೀಗೆ ಅದನ್ನು ಮಾಡುವ ಜವಾಬ್ದಾರಿ ಮೂಲ ನನಗೆ ವಹಿಸ್ಕೊಟ್ಟಿದ್ದರು. ಅದನ್ನು ಕೊಟ್ಟಾರದಲ್ಲಿ ನಮ್ಮ ನಾಯಕರುಗಳಿದ್ದಾರೆ, ಅವರ ಮನೆಯಲ್ಲಿ ಒಳಗೆ ಮಾಡ್ತಿದ್ದೆವು. ಹ್ಮ್ ಅದನ್ನು ಮಾಡಿದ ನಂತರ ಅದನ್ನು ಬರೆಯುವ ಕೆಲಸವಲ್ಲ. ನಮ್ಮ 3 ಜನ ಇದ್ದಾರೆ, ಅವರಿಬ್ಬರು 3 ಜನ ಹೋಗಿದ್ದಾರೆ. ಹೆಗಡೆಯವರು, ಹ್ಮ್ ಅವರು 3 ಜನ ತೀರ್ಕೊಂಡಿದ್ದಾರೆ. ಅವರಿಗೆ ತುಂಬ ಹಿಂಸೆ ಕೊಟ್ಟಿದ್ದರು ಅವರು. ಹ್ಮ್ ಅವರ ತಂಗಿ ಅಷ್ಟು ಕಾಳೆಯಲ್ಲಿ ಇಡೀ ದೇಶದ ಸಮಗ್ರ ಚಿತ್ರ ಉಂಟಲ್ಲ, ಹ್ಮ್ ವಿಚಾರಗಳು ಆ ಕೈಯಲ್ಲಿ ಬರೆದು ಕೊಡ್ತಿದ್ದರು. 25, 30, 50 ಇದು. ಅದರಲ್ಲಿ ಶೀಟು ತುಂಬ ಇದೆ. ಅಷ್ಟು ಕೈಯಲ್ಲಿ ಬರೆದು ಅವ್ರು ನಮಗೆ ಕೊಡ್ತಿದ್ದರು. ಅದರ ಒಂದು ಪೇಪರ್ ನಮ್ಮ ಇವರ ಮನೆಯಲ್ಲಿ ಇದೆ ಈಗಲೂ. ಹ್ಮ್ ಹ್ಮ್ ನಾಗಶೇಖರ ಮನೇಲಿ ಇದೆ, ಅವರು ಇಟ್ಕೊಂಡಿದ್ದಾರೆ, ನನ್ನ ಹತ್ರ ಇಲ್ಲ. ಹಾಗೆ ಅದನ್ನು ಪುನಃ ಇಡೀ ದೇಶಕ್ಕೆ ಕಳಿಸ್ಕೊಡ್ತಿದ್ದೇನು. ಇದನ್ನು ಮಾಡುವರು ಯಾರು? ಈ ಕೆಲಸ ಯಾರೋ ಮಾಡ್ತಾರೆ ಹೇಳಿ ನನ್ನ ಬೆನ್ನ ಹಿಂದೆ ಬಂದಿದ್ದರು. ನಾನು ಸಿಕ್ಕಿಲ್ಲ. ಹ್ಮ್ ಶುಕ್ಕೋಸ್ ಪರಿಸ್ಥಿತಿಯಲ್ಲಿ ಇಲ್ಲ, ನಾನು ಮನೆಗೆ ಹೋಗೋದಿಲ್ಲ ಆಯಿತು. ಓಕೆ. ನನ್ನ ಮನೆ ಬಸವನಗುಡಿ ಹತ್ರ ಹ್ಮ್ ಅಲ್ಲಿ ಮನೆ ಇತ್ತು, ಅಲ್ಲಿ ಹೋಗೋದಿಲ್ಲ ಆಯಿತು, ಎಲ್ಲಿ ಹೋಗೋದಿಲ್ಲ ಆಯಿತು. ಆದ ಕಾರಣ ಮನೆಯೆಲ್ಲ ನಮಗೆ, ಎಲ್ಲ ಮನೆಗಳು ನಮಗೆ ಮುಕ್ತವಾಗಿತ್ತು. ಹ್ಮ್ ನಾವು ಯಾವಾಗ ಬೇಗ ಹೋಗಲಿ ಅಲ್ಲಿ ಊಟ ತಿಂಡಿ ಮತ್ತು ನಮಗೆ ನೋಡಿಕೊಂಡು ನಮ್ಮನ್ನು ತಪ್ಪಿಸ್ಕೊಳ್ಳೋದು ಹೇಗೆ ಹೇಳಿ ಅವರೇ ಕಾಯ್ತಿದ್ದರು. ಹ್ಮ್ ಇಂಥ ಮನೆಗಳು ನಮಗೆ ಭದ್ರಕೋಟೆ. ಹ್ಮ್ ಸಾಧಾರಣ ಅದು ನಾನು ಸಿಕ್ಕಿ ಹಾಕೊಳ್ಳೋ ತನಕ ಹ್ಮ್ ನನಗೆ ಜೀವನ ಅದೇ. ಅಂದರೆ ಯಾರ ಮನೆಗೆ ಹೋದರೂ ನಮ್ಮನ್ನು ಪ್ರೀತಿಯಿಂದ ನೋಡ್ಕೊಳ್ತಿದ್ರು, ಅವರೇ ಕಾವಲು ನಿಂತಿದ್ದರು. ಹ್ಮ್ ಇಂಥ ಮನೆಗಳಂದರೆ ಆ ಮನೆಗಳಿಂದಾಗಿ ಅಂಥ ಇದೆಯಲ್ಲ ವಾತಾವರಣ, ಅದು ಸಾವಿರಾರಿಂದ ಕೋಟಿ ಜನರಿಗೆ ಹೋಯಿತು, ಪಾಸಾಯಿತು. ಓಕೆ. ಅಲ್ಲಿಂದ ಹುಟ್ಟಿ ಬಂದಂಥ ನಮ್ಮ ಹುಡುಗರು ಅಂದರೆ ಅವರು ಬೀದಿಗೆ ಇಳಿದರು. ಓಕೆ. ಒಂದು ಘಟನೆ ಆವಾಗ ನಡೆದದ್ದು, ಎಮರ್ಜೆನ್ಸಿ ತೆಗಿಬೇಕಲ್ಲಿ ದೊಡ್ಡ ಹೇಳ್ಬೋದಲ್ಲ, ಮೆರವಣಿಗೆ. ಅದು ಮೆರವಣಿಗೆ ಹಿಂದಿ ಪ್ರಚಾರ ಸಮಿತಿಯಲ್ಲಿ ಸೇರಿದ್ದು ರಾತ್ರಿ. ಸಾವಿರಾರು ಜನ ವಿದ್ಯಾರ್ಥಿಗಳು
ಅವರ ಕರ್ಕೊಂಡು ನಾವು ಮೈದಾನಿಗೆ ಹೋಗೋದು. ಗೈಡೆನ್ಸ್ ಅಲ್ಲ ನೋಡಿ, ಯಾರು ನಮಗೆ ಸಹಾಯ ಮಾಡಿದಾರೋ ಅವ್ರಿಗೆ ತುಂಬ ಜನ ಇಲ್ಲ. ಅದು ಎಣಿಸುವಾಗ ನೋವಾಗ್ತದೆ. ಆದರೂ ಅವ್ರು ನೆನಪಿಸ್ಕೊಳ್ಳುವ ಕೆಲಸ ನೀವು ಮಾಡ್ತಿದ್ದೀರಲ್ಲ, ನಮಗೆ ಸಂತೋಷ ಅದು. ಹಾಗೆ ಮೈದಾನಿಗೆ ಹೋದ್ಮೇಲೆ ಮೈದಾನದಲ್ಲಿ ಈಗಿನ ಕೇಂದ್ರ ಮೈದಾನ ಅಲ್ಲಿ ಸಿಕ್ಕಾಪಟ್ಟೆ ದೌರ್ಜನ್ಯ ನಡೆಯಿತು. ಸಿಕ್ಕಾಪಟ್ಟೆ ಹೆಣ್ಣು ಮಕ್ಕಳಿಗೆ ಹೇಳ್ತಾರಲ್ಲ, ಬೆನ್ನಿಂದ ಲಂಗ ಎತ್ತಿದ್ದು ಹೊಡಿತಿದ್ರು ಆ ಸಂದರ್ಭಗಳಲ್ಲಿ. ಅಂದರೆ ದೌರ್ಜನ್ಯ ಆ ಥರದ್ದು. ಆಗ ಅವರಿಗೆ ರಕ್ಷಣೆ ಮಾಡುವ ದೃಷ್ಟಿಯಿಂದ ಅಲ್ಲಿ ಎತ್ಕೊಂಡು ಇದು ಮಾಡುವ ಕೆಲಸ ನಮ್ಮ ಗುಂಪಿಗೆ. ಅವರನ್ನೆಲ್ಲ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ಮೇಲೆ ಅವರು ಅಲ್ಲಿ ಆಹಾರ ತಗೊಳ್ಳೋದು ಅನ್ಯ ಸತ್ಯಾಗ್ರಹ ಮಾಡಿ ಜೋರಾದ ಮೇಲೆ ಸಾವಿರಾರು ಜನ ಹೆಣ್ಮಕ್ಳು ಬಿಟ್ಬಿಡ್ಬೇಕಾಯ್ತು. ಆವಾಗ ಒಂದು ಮಾತನ್ನು ನಮ್ಮ ಮಣಿಪಾಲದೊಬ್ಬರು ಹೇಳಿದರು, ದೊಡ್ಡ ಉದ್ಯಮಿಯವರು, TMAP ಅವರು. TMAP ಅವರು ಹೇಳಿದರು, ಹೇಳ್ಬೋದು ತಾನೆ. ಅವ್ರು ಏನು ಹೇಳಿದ್ರು ಗೊತ್ತಾ, ಎಲ್ಲಿಂದ ಬರ್ತಾರೆ ಇವರು? ಸತ್ಯಾಗ್ರಹವೂ ಬರ್ತಾರೆ, ಬಿಟ್ಟು ತಿಂತಾರೆ, ಮತ್ತು ಕೈಕಾಲು ಮುರಿದ್ರು ಮಾಡ್ತಾರೆ. ಇಲ್ಲಿ ಬರ್ತಾ ಇರ್ತಾರಲ್ಲ, ಆ ಸಮಯದಲ್ಲಿ ನಂತರ ಸತ್ಯಾಗ್ರಹ ಶುರು ಆಯಿತು. ಇಲ್ಲಿಂದ ಬರ್ತಾರೆ ಹೇಳಿ ಅವ್ರು ಹೇಳಿದರು, ಮಾಡುವವರೇ ಪ್ರತಿನಿತ್ಯ ಮಾಡುವವರೇ ಬರ್ತಾರೆ ಹೇಳಿ ಗೊತ್ತಾಗಲಿಕ್ಕೆ ಅವರಿಗೊಂದು ತಲೆ ಹಣೆಯ ಮೇಲೆ ತಿಲಕ ಇಡಿ ಹೇಳಿದ್ರು. ಫೀಲು ಗೊತ್ತಾಗ್ತಲ್ಲ ಸುಟ್ಟದ್ದು. ಇದು ಅವರು ಹೇಳಿದ್ದು. ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಹ ಕೈ ಬಿಟ್ಟಿದ್ರು ಹೋರಾಟದ ಸಂದರ್ಭಗಳಲ್ಲಿ ಎಲ್ಲರೂ. ಆದರೆ ನಾನು ಒಂದು ನಮ್ಮ ಸಂಘ RSSನವ ರಾಷ್ಟ್ರೀಯ ಸೇವಾ ಸಂಘದವರು ಫಸ್ಟ್ ಸಂಘವನ್ನು ಬರ್ಖಾಸ್ತು ಮಾಡಿದರು. ಎಲ್ಲರಿಗೂ ಹೇಳಿದರು ಒಂದೇ ಕೆಲಸ, ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಫಂಡಮೆಂಟ್ಸ್ಗೋಸ್ಕರ ನೀವು ಕೆಲಸ ಮಾಡಬೇಕು. RSS ಇಲ್ಲ, RSS ಸಂಘ ಮರ್ಜ್ ಆಗಿದೆ, ಬಿಟ್ಬಿಡಿ. ಅದಕ್ಕೆ ನೀವು ಇಳಿಬೇಕೇಳಿ ಆ ಒಂದು ಮಾರ್ಗದರ್ಶನ ಇದೆಯಲ್ಲ ನಮ್ಮ ಹಿರಿಯರು ಮಾಡೋದು. ಅದರಿಂದಾಗಿ ಸಾವಿರಾರು ಜನ ವ್ಯಕ್ತಿಗಳು, ಹುಡುಗರು, ಮಾತೆಯರು, ಮುದುಕರು, ಜೊತೆಗೆ ಸಣ್ಣ ಮಕ್ಕಳು, ಎಲ್ಲಿವರೆಗೆ ಅಂದರೆ ಅಕಸ್ಮಾಗಿ ನಾನು ಒಂದು ಮೈದಾನದ ಖಾಲಿ ಆಯ್ತಲ್ಲ, ಆವಾಗ ಹೊಡೆಯುವಾಗ, ಪೊಲೀಸ್ ಹೊಡೆಯುವಾಗ ಸುಮಾರು 7-6ನೇ ಕ್ಲಾಸಿನ ಹುಡುಗರು ಅವರಿಗೆ ಪೊಲೀಸರಿಗೆ ಕಲ್ಲು ಹೊಡೆದಿದ್ದಾರೆ. ಅಂದರೆ ಹೇಗೆ ಅದು ಸ್ಪಂದನ ಹೇಳಿ. ಈ ಥರದ ವಾತಾವರಣ ಜಾಸ್ತಿ ಆದಷ್ಟು ಇದನ್ನು ಯಾರಿದರ ರಿಮೋಟ್ ಮಾಡ್ತಾರೆ ಹೇಳಿ, ಬೆನ್ನು ಹತ್ತಿದಾಗ ಯಾರು ಕೆಲಸ ಹೋಗೋದಿಲ್ಲ, ಯಾರು ಎಲ್ಲೆಲ್ಲಿದ್ದಾರೆ ಹುಡುಕು ನೋಡಬೇಡಿ. ಸಹಜವಾಗಿ ನನಗೊಂದು ಜವಾಬ್ದಾರಿ ಇತ್ತು ಇಡೀ ನಗರದ್ದು ಸಂಘದಲ್ಲಿ, ನಾನು ಇಲ್ಲ. ಮತ್ತು ಮಧುಕರ್ ಶೆಟ್ಟಿ, ರಾಮನಂತಮನಿ ಎದುರಿಗೆ ಒಂದು ಗ್ಯಾಸ್ ಲೈಟ್ ಅವ್ರದ್ದು, ಅವ್ರಿಗೆ ಅವರು ಹೋಗೋದಿಲ್ಲ. ಅವ್ರಿಗೆ ಇವು ಬೆನ್ನತ್ತಿದ ಹಾಗೆ ನನ್ನನ್ನು ಬೆನ್ನತ್ತಿದ ಮೇಲೆ ನಾನು ಬ್ಯಾಂಕಿಗೆ ಹೋಗೋದಾಗ ಗೊತ್ತಾಯ್ತು ಅವರಿಗೆ. ಮುಂದುವರಿಸುವುದಾ? ಹೇಳಿ ನಿಮ್ಮ ಅರೆಸ್ಟ್ ಎಲ್ಲ. ನಾನು ಬ್ಯಾಂಕಿಗೆ ಹೋಗೋದ್ರಲ್ಲಿ ಗೊತ್ತಾದ ಕ್ಷಣ ನನ್ನ ಇಲ್ಲಿಂದ ಹೆಡ್ ಆಫೀಸಿಂದ ಒಂದು ಫೋನ್ ಬಂತು, ನೀವು ಏನು ಮಾಡಬೇಕಾಗಿಲ್ಲ, ಒಂದು ಸರ್ತಿ ಬ್ಯಾಂಕಿಗೆ ಹೋಗು, ಸೈನ್ ಹಾಕಿ ಹೋಗು ಹೇಳಿ. ಗೊತ್ತಾಯ್ತು. ಹಾಗೆ ಒಂದು ಕ್ಷಣಕ್ಕೆ ನಾನು ನನ್ನ ಸಿಂಡಿಕೇಟ್ ಬ್ಯಾಂಕ್ ಕದ್ರಿ ಅಲ್ಲಿ ಹೋದೆ. ಅಲ್ಲಿ ಹೋದಾಗ ನಾನೇನು ದಸ್ಕತ್ ಹಾಕಿ ನಾನು ಕೂತ್ಕೊಂಡಿದ್ದೇನೆ ಅಷ್ಟೇ. ನಮ್ಮ ಜಯ ಶೆಟ್ಟಿ ಹೇಳಿದ್ದಾರೆ, ಅವರು ನಮ್ಮ ದೋಸ್ತಿ, ಅವ್ರು ಬಂದರು, ಏನು ಕೈ ಹಿಡಿದು ಬಾ ಹೇಳಿದರು. ನಾವು ಹೋಗಲಿಲ್ಲ. ನಾನು ಈ ಕೆಲಸ ಜಾಯ್ನ್ ಆಗಿದ್ದೀನಿ, ನಾನು ಬರೋದಿಲ್ಲ ಹೇಳಿದೆ. ಮ್ಯಾನೇಜರ್ ಅಂತ ಹೇಳ್ತಾರೆ ನೋಡಿ. ಹಾಗೆ ಮ್ಯಾನೇಜರ್ ಹೇಳ್ಕೊಂಡು ಹೋದರು.
ಮ್ಯಾನೇಜರ್ ಹೇಳಿದರು, ಆಗ ಒಳ್ಳೆ DR ಪುತ್ರನ ಹೇಳಿ ನಾನು ಅವ್ರನ್ನ ಮರೆಯುವುದಿಲ್ಲ. ಅವ್ರು ಹೇಳಿದರು, ನಾನು ಕಳಿಸ್ಕೊಡೋದಿಲ್ಲ ಹೇಳಿ, ನಾನು ಕಳಿಸ್ಕೊಡೋದಿಲ್ಲ ಹೇಳಿ. ಇಲ್ಲ ಹೇಳ್ಕೊಂಡು ಹೋಗ್ತೀವಿ ಬಿಡಿ, ನಾನು ಕಳಿಸ್ಕೊಡೋದಿಲ್ಲ ಹೇಳಿ. ನನ್ನನ್ನು ಹೇಳ್ಕೊಂಡು ಹೋದಾಗ ಕೂಡಲೇ ಹೆಡ್ ಆಫೀಸ್ಗೆ ಇದು ಕೊಟ್ಟು ಕಳಿಸಿದರು. ಪೊಲೀಸರು ಎಳ್ಕೊಂಡು ಮಧುಕರನನ್ನು ತಗೊಂಡು ಹೋಗಿದ್ದಾರೆ ಹೇಳಿ. ಇದು ರೆಕಾರ್ಡ್, ಇಷ್ಟೇ ರೆಕಾರ್ಡ್. ಇದು ಇವರು ಮಾಡಿದರು. ಅವ್ರು ಮತ್ತೆ ಪೊಲೀಸ್ ಹ್ಯಾರಾಸ್ಮೆಂಟ್ ಆಯಿತು, ಎಲ್ಲ ಮಾಡಿದ್ದಾರೆ ಅವರು. ಅಂದರೆ ಅಲ್ಲಿಂದ ಕರ್ಕೊಂಡೋಗಿದ್ದು ನಂದು, ಅಲ್ಲಿಂದ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್, ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ನನ್ನನ್ನು ಎನ್ಕ್ವೈರಿ ಮಾಡಿದ್ವಿ. ಹೆಸರಿಗೆ ಎನ್ಕ್ವೈರಿ. ಮತ್ತು ಅವ್ರದ್ದು ಊಟ ತಿಂಡಿ ಎಲ್ಲ ಕೊಡ್ತಾರಲ್ಲ, ಅಂದರೆ ಪೆಟ್ಟು ಹಾಗೆ ಆ ರೀತಿಯಾಗಿತ್ತು. ಹಾಗೆ ಮತ್ತು ತೆಗೆದು ಗೋಡೆಗೆ ತೆಗೆದು ಬಿಸಾಡೋದು, ಮತ್ತು ತಲೆಯನ್ನು ತೆಗೆದು ಮೇಲೆ ನೆಲಕ್ಕೆ ಹೊಡೆಯೋದು. ಅದು ಭಾರಿ, ಯಾಕೆ ನಮ್ಮಲ್ಲಿ ಒಂದು ಹಠ ಇದ್ದ ಕಾರಣ ಅದು ಸಹಿಸ್ಕೊಂಡೇವೆ ಹೇಳಿಕೊಳ್ಳಿ. ಓಕೆ. ಒಂದೇ ಅವರು ಕೇಳಿದ್ರು, ಕಾಳೆ ಎಲ್ಲಿ ಬಿಟ್ಟಾಗ್ತದೆ, ಯಾರು ಮಾಡೋದು, ನನಗೆ ಗೊತ್ತಿಲ್ಲಲ್ಲ, ನನಗೇನು ಗೊತ್ತಿಲ್ಲ. ಆಗ ಇವನು ಇಲ್ಲಿ ಬಾಯಿ ಬಿಡೋದಿಲ್ಲ ಹೇಳಿ ಬಂದರ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದರು. ಓಕೆ. ಪಾಂಡೇಶ್ವರದಿಂದ ಬಂದರ್ ಅಲ್ಲಿ ಕರ್ಕೊಂಡೋದ್ರು. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಅದು ಬಂದರ್ ಪೊಲೀಸ್ ಸ್ಟೇಷನ್ ಇನ್ನೂ ಹೈಟ್, ತುಂಬ ಹೈಟ್ ಅದು. ಅದು ಮೇಲೆ ಕರ್ಕೊಂಡು ಹೋದರು. ಅದಕ್ಕೆ ಆವಾಗ ಇದಿಲ್ಲ, ಆವರಣ ಉಂಟು. ಅದು ಮೇಲೆ ಇದಕ್ಕೆ ಅಂತ ಗೋಡೆ ಮಾತ್ರ ಇಷ್ಟೇ ಎತ್ತರದ್ದು. ಈಗೆಲ್ಲ ಬಂದೋಬಸ್ತ್ ಮಾಡಿದ್ದಾರೆ. ಹಾಗೆ ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ಸಹ ವೇದಿಕೆ ಹೋದ್ಮೇಲೆ ಅಲ್ಲಿ ಒಂದು ವೇದಿಕೆ ಉಂಟು. ಆ ವೇದಿಕೆ ಮೇಲೆ ಕರ್ಕೊಂಡು ಹೋದ್ರು. ಅದಕ್ಕಿಂತ ಮೊದಲು ಅವರು ಚಿತ್ರಹಿಂಸೆ ಕೊಟ್ಟದ್ದು ಹೇಗೆ ಗೊತ್ತಾ, ನಮ್ಮ ಹೇಳಬೇಕಾದ್ರೆ ವಾಸ್ತವ್ಯ ಕೊಟ್ಟೇಳಿ SSP ಸ್ಟೇಟ್ ಸ್ಪೆಷಲ್ ಬ್ರಾಂಚ್, ಅವ್ರಿಗೆ ಒತ್ತಡ ಇತ್ತು. ಅವರು ನನಗೆ ಚಿತ್ರಹಿಂಸೆ ಅಂದರೆ ಇಲ್ಲಿ ರಾಡ್ ಹಾಕಿ ಅದನ್ನು ಕಟ್ಟಿ ಅದರ ಮೇಲೆ ನಿಂತು ಅಡಿಗೆ ನೇರ ಮಾಡಿ ಕಾಲು ನೇರ ಮಾಡಿ ಕಾಲನ್ನ ಪಾದಕ್ಕೆ ಹೊಡೆಯೋದು. ಅದು ಯಾರಾದರೂ ಬಾಯಿ ಬಿಡಲೇಬೇಕು. ಎಲ್ಲ ಒಂದೇ ಪ್ರಶ್ನೆ, ಕಾಳೆ ಬಗ್ಗೆ ಪ್ರಿಂಟಿಂಗ್ ಬಗ್ಗೆ ನಿಮ್ಮ ಯಾರು ಇದನ್ನು ಮಾಡಿಸ್ತಾರೆ ಹೇಳಿ. ನನಗೆ ಗೊತ್ತಿಲ್ಲ, ಇದು ನಮಗೆ ಒಂದೇ ಮಾತು, ನಮ್ಗೆ ಗೊತ್ತಿಲ್ಲ ಹೇಳಿಲ್ಲ. ಇವನು ಹೀಗೆ ಬಾಯಿ ಬಿಡೋದಿಲ್ಲ ಹೇಳ್ಕೊಂಡು. ಆವಾಗ ಅವರು ತುಂಬ ಅಂದರೆ ತುಂಬ ಹಿಂಸೆ ಕೊಟ್ಟಿದ್ದಾರೆ. ಈ ಗೋಡೆ ತಲೆ ತೆಗೆದು ಗೋಡೆಗೆ ಹೊಡೆದಿದ್ದಾರೆ. ಅದು ಅವ್ರದ್ದು ಊಟೋಪಚಾರ ಹೇಳ್ತಾರೆ ಆ ಥರದ್ದು. ಅಲ್ಲಿಂದ ಮತ್ತೆ ಇದು ಅಂಥದ್ದು ಕರ ಇದು ಏರೋಪ್ಲೇನ್ ಹಾಕಲಿಕ್ಕೆ ತಯಾರು ಮಾಡಿದರು. ಆಗ ನನಗೆ ಕರ್ಕೊಂಡೋದು ಜೈ ಶೆಟ್ಟಿ ನನಗೆ ಅವ್ರು ಹೇಳಿದರು, ನಾನು ಮಾಡ್ತೇನೆ ಹೇಳಿ, ನಾನು ಮಾಡ್ತೇನೆ ಹೇಳಿದರು. ಅವರು ಹಿಂದೆ ಕೈ ಕಟ್ಟಿ ಅದನ್ನು ಏರೋಪ್ಲೇನ್ಗೆ ರೆಡಿ ಮಾಡ್ತಿರುವಾಗ ಅವರದನ್ನು ಸ್ಮರಣೆ ಇನ್ನೂ ಯಾಕೆ ನೆನಪಿಸ್ಕೊಳ್ತೇನೆ ಅಂದರೆ, ಯಾರು ತುರ್ತು ಪರಿಸ್ಥಿತಿ ವಿರುದ್ಧವಾಗಿ ಮಾಡುವಂಥ ಕೆಲಸ ಇದೆ ಅದು ಒಂದು ಭಾಗ ಅವರು ಮಾಡಿದ್ದಾರೆ. ಅಧಿಕಾರಿಗಳಾಗಿತ್ತು ಹೌದು, ಮಾಡಿದ್ದಾರೆ. ಎಲ್ಲಿವರೆಗೆ ಮಾಡಿದಂದರೆ ಕಣ್ಣಿನಲ್ಲಿ ಹೇಳಿದ್ದಾರೆ ತಪ್ಪಿಸ್ಕೊ ಹೇಳಿ. ಇದು ಅವರ ಮಾರ್ಗದರ್ಶನ. ಅಲ್ಲಿಂದ ಅಲ್ಲೇನಾಯ್ತಂದು ಹೊಡೆಯುವಾಗ ಅವ್ರು ತುಂಬ ಹೊಡೆಯುವಾಗ ಆ ವೇದಿಕೆಯಿಂದ ಕೆಳಗೆ ಬಿದ್ದವಾಗ ಇದಕ್ಕೆ ತಾಗಿದೆ. ಅಂದರೆ ಇದ್ದಿದ್ದ ಕಟ್ಟೆ ಉಂಟಲ್ಲ ಅಲ್ಲಿ ತಾಗಿದ್ದು. ಅಲ್ಲಿಂದ ನಾನು ಕೆಳಗೆ ಬಿದ್ದವ ಸ್ಟೇಷನ್ ಮೇಲ್ಗಡೆಯಿಂದ ಮೇಲಿಂದ ಸುಮಾರು ಅದು 2 ಫ್ಲೋರ್. ಅದರ ಮೇಲೆ ವೇದಿಕೆ 2 ಅಂತಸ್ತಿನ ಕಟ್ಟಡದಿಂದ ಕೆಳಗೆ ಬಂದ ಪೊಸಿಷನ್ ಅಲ್ಲ. ಆವಾಗ ಅಲ್ಲೆಲ್ಲ ಸುದ್ದಿ ಆಯಿತು. ಆವಾಗ ಸಾಮಾಜಿಕ ಧಾರ್ಮಿಕ ಸಾಮರಸ್ಯ ಇಷ್ಟಿದಂದ್ರೆ ಎಲ್ಲರೂ ಬಂದಿದ್ರಲ್ಲಿ ನೋಡ್ಲಿಕ್ಕೆ. ಇದು ಏನು ಹೇಳಿ ನೋಡಲಿಕ್ಕೆ. ಈಗ ಅದನ್ನು ಭೇದ ಮಾಡ್ತಾನೆ
ದೂರದರ ಮಾಡಿದ್ದಾರೆ ಓಕೆ. ಧರ್ಮದ ಇದರಲ್ಲಿ. ಹಾಗೆ ಇಲ್ಲ, ಎಲ್ಲರೂ ಅಂದ್ರೆ ಇವರು ಅಷ್ಟು ಮೇಲ್ಗಡೆಯಿಂದ ಕೆಳಕ್ಕೆ ಹಾಕಿದ್ರು ಕೂಡ ಆಮೇಲೆ ಇದು ಏಟಾಗಿತ್ತು. ಏಟಂದರೆ ನಮಗೆ ಕಬಡ್ಡಿ ಅಭ್ಯಾಸ ಅಲ್ವಾ, ಆಟ ಆಡೋ ಕಬಡ್ಡಿ ಅಲ್ವಾ, ಸಂಘದಲ್ಲಿ ನಾವು ಎಲ್ಲಿಂದ ಮೇಲೆ ಹಾರಿದ್ರು ಕೆಳಗೆ ಬರೋದು ಆಗ ಕಾಲೇ ನೆಲಕ್ಕೆ ಬಿಡ್ಬೇಕಲ್ಲ. ಆ ಕಾಲು ಬಿತ್ತು, ಎಡಕಾಲು ಬಿತ್ತು, ಎಡಕಾಲು ಓಪನ್ ಆಯಿತು, ಅದು ಪೂರ್ತಿ ಹೋಗಿದೆ. ಅಂದ್ರೆ ಒಟ್ಟಿನಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕರಾವಳಿಯಲ್ಲಿ ಯಾವ ಮಟ್ಟಕ್ಕೆ, ಅಂದ್ರೆ ನಾನು ಆಗತಾನೆ ಹೇಳಿರೋ ತರ ಕೇವಲ ದಿಲ್ಲಿಯಲ್ಲಿ ಆಗಿರುವಂತಹ ಘಟನೆಗಳಲ್ಲ, ಕರಾವಳಿಯ ಗಲ್ಲಿಗಳಲ್ಲೂ ಕೂಡ ನಾವುಗಳು ಊಹಿಸದ ರೀತಿಯಲ್ಲೂ ಕೂಡ ಘಟನೆಗಳು ನಡೆದಿತ್ತು ಅನ್ನುವಂಥದ್ದಕ್ಕೆ ಒಂದು ಸಾಕ್ಷಿ. ಹೌದು. ಸ್ಟೇಷನ್ನ 2 ಅಂತಸ್ತಿನ ಕಟ್ಟಡದ ಮೇಲ್ಗಡೆಯಿಂದ ಕೆಳಗಡೆ ಬೀಳುವಂತಹ ಪರಿಸ್ಥಿತಿ. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.